ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ನಗರಸಭೆಯಲ್ಲಿ ಶುಕ್ರವಾರ ನಡೆದ ಸ್ಥಾಯಿ ಸಮಿತಿಯ ಅಧ್ಯಕ್ಷರ ಚುನಾವಣೆಯಲ್ಲಿ ಹಿರಿಯೂರು ತಾಲೂಕಿನ ಮಾಜಿ ಶಾಸಕರು ಹಾಗೂ ಮಾಜಿ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾದ ಡಿ ಸುಧಾಕರ್ ಅವರ ನೇತೃತ್ವದಲ್ಲಿ ಜೆಆರ್ ಅಜಯ್ ಕುಮಾರ್ ಅವರು ಅವಿರೋಧವಾಗಿ ಆಯ್ಕೆಯಾದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ಮುಖಂಡರುಗಳು ನೂತನವಾಗಿ ಆಯ್ಕೆಯಾಗಿರುವ ಅಜಯ್ ಕುಮಾರ್ ಅವರಿಗೆ ಶುಭಾಶಯ ತಿಳಿಸಿದರು. ಬಳಿಕ ನಡೆದ ಸಂಭ್ರಮಾಚರಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ಮುಖಂಡರುಗಳು ಎಲ್ಲರಿಗೂ ಸಿಹಿ ಹಂಚಿ ನಗರಸಭೆ ಮುಂದೆ ಪಟಾಕಿ ಸಿಡಿಸಿ ದಕ್ಷಿಣ ಕಾಶಿ ಶ್ರೀ ತೇರುಮಲೇಶ್ವರ ಸ್ವಾಮಿಗೆ ಪೂಜೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಹಿರಿಯೂರು ತಾಲೂಕಿನ ನಗರಸಭೆ ಪೌರಾಯುಕ್ತ ಡಿ ಉಮೇಶ್, ಸ್ಥಾಯಿ ಸಮಿತಿ ಚುನಾವಣೆ ಪ್ರಕ್ರಿಯೆಗೊಂಡು ಈ ಚುನಾವಣೆ ಪ್ರಕ್ರಿಯೆಯಲ್ಲಿ ಹಿರಿಯೂರು ನಗರಸಭೆಯಲ್ಲಿ ಒಟ್ಟು 33 ಜನ ಸದಸ್ಯರಲ್ಲಿ 30 ಜನ ಭಾಗವಹಿಸಿದರು. ಇದರಲ್ಲಿ ಒಬ್ಬರು ಸೂಚಕರು, ಒಬ್ಬರು ಅನುಮೋದಕರಾಗಿದ್ದು ಒಟ್ಟು 10 ಜನ ಸ್ಥಾಯಿ ಸಮಿತಿಯ ಚುನಾವಣೆಯಲ್ಲಿ ಆಯ್ಕೆಯಾಗಿದ್ದು, ಆ 10 ಜನರಲ್ಲಿ ಹಿರಿಯೂರು ನಗರಸಭೆ ಸದಸ್ಯರಾದ ಜೆಆರ್ ಅಜಯ್ ಕುಮಾರ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ಹಿರಿಯೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಕಾದಿ ರಮೇಶ್, ನಗರಸಭೆ ಮಾಜಿ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾದ ಚಿತ್ರಜಿತ್ ಯಾದವ್, ನಗರಸಭೆ ಸದಸ್ಯರಾದ ಮಂಜಣ್ಣ, ಶಿವರಂಜನಿ, ಮಮತಾ, ಜಗದೀಶ್, ಐಮಂಗಳ, ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಕಲ್ಲಹಟ್ಟಿ ಹರೀಶ್, ಬ್ಯಾಡರಹಳ್ಳಿ ಶಾಕುಂತಲಾ, ನಗರಸಭೆ ಅಧ್ಯಕ್ಷರಾದ ಶಂಷದುನ್ನೀಸಾ, ಉಪಾಧ್ಯಕ್ಷರಾದ ಬಿಎನ್ ಪ್ರಕಾಶ್, ಪಿಎಲ್ಡಿ ಬ್ಯಾಂಕ್ ಮಾಜಿ ಅಧ್ಯಕ್ಷರಾದ ಸಾದತ್ ಉಲ್ಲಾ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ನಾಗೇಂದ್ರ ನಾಯ್ಕ್, ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾದ ಸುರೇಖಮಣಿ, ವಿ ಶಿವಕುಮಾರ್, ಜ್ಞಾನೇಶ್ ಹಾಗೂ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ಮುಖಂಡರುಗಳು ಇತರರು ಉಪಸ್ಥಿತರಿದ್ದರು. ಈಗ ಅದು ಚುನಾವಣಾ ಪ್ರಕ್ರಿಯೆ ಮಾಡಿದ್ದೇವೆ. ಏನು 31 ನಮ್ಮ ಸದಸ್ಯರುಗಳು ಪ್ಲಸ್ MP ಏನಿದ್ದಾರೆ ಸಾಹೇಬರು, ಕೇಂದ್ರದ ಸಚಿವರು ಅವರು, ಮತ್ತು ಮಾನ್ಯ ಶಾಸಕರು, ಸ್ಥಳೀಯ ಶಾಸಕರು ಪೂರ್ಣೆ ಮಾಡಬಾರ ಅವರು ಮೆಂಬರ್ ಆಗಿದ್ದಾರೆ. ಒಟ್ಟು 33 ಜನ. 33 ಜನರಲ್ಲಿ ಸದಸ್ಯರುಗಳು ಒಟ್ಟು 30 ಜನ ಭಾಗವಹಿಸಿದರು. 30 ಜನರಲ್ಲಿ ಈಗ ಆಲ್ರೆಡಿ ಅದರಲ್ಲಿ ಒಬ್ಬರು ಸೂಚಕರು, ಒಬ್ಬರು ಅನುಮೋದಕರು, 3 ಜನಕ್ಕೆ ಒಬ್ಬರನ್ನ ಸದಸ್ಯರಂಗೆ ಒಟ್ಟು 10 ಜನ ಸ್ಥಾಯಿ ಸಮಿತಿ ಸದಸ್ಯರನ್ನ ಆಯ್ಕೆ ಪ್ರಕ್ರಿಯೆ ಆಯಿತು ಅವಿರೋಧವಾಗಿ. ಅದರಲ್ಲಿ 10 ಜನ ಆದರು. ಅದರಲ್ಲಿ 10 ಜನದಲ್ಲಿ ಮತ್ತೆ ಸ್ಥಾಯಿ ಸಮಿತಿ ಅಧ್ಯಕ್ಷರನ್ನ ಆಯ್ಕೆ ಮಾಡೋದು ಪ್ರಕ್ರಿಯೆ ಆಯಿತು. ಅದರಲ್ಲಿ ಅವಿರೋಧವಾಗಿ ಜೆಆರ್ ಅಜಯ್ ಕುಮಾರ್ ಅವರು ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಇವತ್ತು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ನಮ್ಮ ತುಮಕೂರು ಮಾಧ್ಯಮದ ವಿಶೇಷ ಸುದ್ದಿಗಳನ್ನು ನಿರಂತರವಾಗಿ ಪಡೆದುಕೊಳ್ಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ www.nammathumakuru.com ಗೆ ಭೇಟಿ ನೀಡಿ.